ನಾಗ್ಪುರದ ಸಲ್ವೇರ್ ತೆಹ್ಸೀಲ್ನಲ್ಲಿ ಭಾರಿ ಮಳೆಯಿಂದಾಗಿ ಎಲ್ಲ ಹಳ್ಳ ನದಿಗಳು ಮೈದುಂಬಿ ಹರಿಯುತ್ತಿದೆ. ಈ ನಡುವೆ ಹೊಳೆಗೆ ಸೇತುವೆ ದಾಟುವಾಗ ಕಾರು ಕೊಚ್ಚಿ ಹೋದ ಪರಿಣಾಮ ಮಹಿಳೆ ಸೇರಿದಂತೆ 3 ಸಾವನ್ನಪ್ಪಿದ್ದಾರೆ. 8 ಮಂದಿ ಪ್ರಯಾಣಿಕರಿದ್ದ ಎಸ್ಯುವಿ 2 ಬದಿಯಲ್ಲಿ ರೇಲಿಂಗ್ಗಳಿಲ್ಲದ ಸೇತುವೆಯನ್ನು ದಾಟುತ್ತಿತ್ತು. ಸೇತುವೆ ಮೇಲೆ ರಭಸವಾಗಿ ಹರಿಯುತ್ತಿದ್ದ ನೀರು ವಾಹನವನ್ನು ಕೊಚ್ಚಿಕೊಂಡು ಹೋಗುವಂತೆ ಮಾಡಿದೆ. ಕೊಚ್ಚಿ ಹೋದ ಕಾರಿನಿಂದ 2 ಪ್ರಯಾಣಿಕರು ಈಜಿಕೊಂಡು ದಡ ಸೇರಿದ್ದಾರೆ. ಆದರೆ ಇನ್ನು 3 ಹೊರಗೆ ಬರಲಾರದೆ ಕಾರಿನಲ್ಲೇ ಸಿಲುಕಿದ ಪರಿಣಾಮ ಅಲ್ಲೇ ಸಾವಿಗೀಡಾಗಿದ್ದು, ಇನ್ನು 3 ನಾಪತ್ತೆಯಾಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಘಟನೆ ನಡೆದ ಪ್ರದೇಶದಲ್ಲಿ ನೂರಾರು ಜನರು ಸೇರಿದ್ದರೂ ಕಾರಿನಲ್ಲಿದ್ದವರಿಗೆ ನೆರವಾಗಲು ಕನಿಷ್ಠ ಪ್ರಯತ್ನ ಕೂಡ ಮಾಡದೆ ಬಿಟ್ಟಿ ಮನರಂಜನೆ ಪಡೆದುಕೊಳ್ಳುವುದು ವಿಡಿಯೋದಲ್ಲಿ ಕಂಡುಬಂದಿದೆ. ಈ ವಿಡಿಯೋ ನೋಡಿದರೆ ಮಾನವೀಯತೆ ಸತ್ತು ಹೋಯ್ತಾ ಎನ್ನುವ ಪ್ರಶ್ನೆಗಳು ಹುಟ್ಟಿಕೊಳ್ಳಬಹುದು. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.